Maestro Productions presents in association with Namma TV, hence Dare to Dance, powered by Nisargalaya Brahmi Oil, Gadi Detergent, Bhumi Villas, Propipo.com, co-sponsored by Maestro Interior, Ace Promoters and Developers, Marjal Soda, Aruna Masala, Mcar.com, Sun Premium Refined Sunflower Oil, associate sponsor, Replica Hair Replacement, Nanturu, Soumya Travels, JP Lights and Appliances, Master for Quality Baking, Event Partner RDC, Venue Partner Forum Fizo Mall, Costume Partner Off Limits, Web Partner NewsKarnataka.com. ಹಾಯ್ ಹಲೋ ನಮಸ್ಕಾರ ಮಂಗಳೂರು. ನೀವು ನೋಡ್ತಾ ಇದ್ದೀರಾ ಮೇಸ್ಟ್ರೋ ಪ್ರೊಡಕ್ಷನ್ಸ್ ಹಾಗೆ ನಮ್ಮ ಟಿವಿ ಸಹಭಾಗಿತ್ವದಲ್ಲಿ ಕೋಸ್ಟಲ್ ಕರ್ನಾಟಕಸ್ ಲಾರ್ಜೆಸ್ಟ್ ಗ್ರೂಪ್ ಡಾನ್ಸ್ ರಿಯಾಲಿಟಿ ಶೋ ಹೆಮ್ಸ್ ಡೇ ಟು ಡಾನ್ಸ್ ಬ್ರಾಟ್ ಯು ಬೈ ನಮ್ಮ ಸ್ಪಾನ್ಸರ್ಸ್ ದಟ್ ಇಸ್ propipo.com and ಭೂಮಿ ವಿಲಾಸ್, ಆಲ್ಸೋ ಗಡಿ ಡಿಟರ್ಜೆಂಟ್. ಸೊ ಈಗಾಗಲೇ ಕಳೆದ ಸಂಚಿಕೆಯಲ್ಲಿ 3 ಟೀಮ್ಗಳು ಪರ್ಫಾರ್ಮ್ ಮಾಡೋದನ್ನು ನೀವು ನೋಡಿದ್ದೀರಾ. ಸೊ ಈ ಸಂಚಿಕೆಯಲ್ಲಿ ಇನ್ನಷ್ಟು ಮಜಾ, ಇನ್ನಷ್ಟು ಎಕ್ಸೈಟ್ಮೆಂಟ್ ಇರುತ್ತೆ. ಬಟ್ ಬಿಫೋರ್ ದ್ಯಾಟ್, ಡೇರ್ ಟು ಡಾನ್ಸ್ ಆಗಬೇಕಂತಾದರೆ ಇಲ್ಲಿ ಡಾನ್ಸ್ ಮಾಡುವಂತಹ ಪ್ರತಿ ತಂಡಗಳನ್ನು ಜಡ್ಜ್ ಮಾಡೋದಕ್ಕೆ ನಮ್ಮ ಜಡ್ಜಸ್ ಬೇಕು. ಸೊ ಯು ನೋ ಆ ಜಡ್ಜಸ್ ಯಾರು ಅಂತ. ಸೊ ಹಾಗಾಗಿ ಇವರು ಆಲ್ರೆಡಿ ನಮ್ಮ ಜೊತೆಗಿದ್ದಾರೆ. ಪ್ಲೀಸ್ ವೆಲ್ಕಮ್ ದ ಒನ್ ಅಂಡ್ ಓನ್ಲಿ ಕಿಶೋರ್. ಹಾಯ್ ಕಿಶೋರ್, ಏನ್ ಚಲ್ಲರಿ? ಸೂಪರ್. All right, and along with that we have got the ever smiling, the most charming, the delicate girl, the most beautiful, the most panandu ponda ella ಊಟ panandu. But please welcome Sonal Montero. Sonu. Okay, hi. ಆತಿ ಆವಿತ್ತಾಗಿ ಸ್ಟಾರ್ಟಿಂಗಿಗೆ. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಆರು ಪಾತಿರ್ನಾಗ ಪೂರಾ ಡಾನ್ಸನ್ ಕರೆಕ್ಟಾಗಿ ತೂಪೇರ್. ಬಟ್ ಆರು ಕಮೆಂಟ್ಸ್ ಕೊರ್ನಾಗ ಓಲು ಒಂಜಿ ಎಲ್ಲಿಯ ಮಿಸ್ಟೇಕ್ ಮಲ್ತನಲ್ಲ ಪತ್ತದ ಅವೇನ್ ಪನ್ಪೇರು. ಸೊ ಸಂಜಯ್ ಸರ್, ವೆಲ್ಕಮ್ ಟು ದ ಶೋ. ಆ್ಯಂಡ್ ಅಲಾಂಗ್ ವಿತ್ ದ್ಯಾಟ್ ಈತು ಮಾತ ಪರ್ಫಾರ್ಮೆನ್ಸ್ ಆನಗ ನಿಕ್ ಮಾತ ಒಂಜಿ ಶ್ರೀರಕ್ಷೆ ಎಂದು ಪನೋಲಿ ಎಂಕಲ್ನ ಶೋತ ಸೂಪರ್ ಗುರು ದೀಪಾಲಿ ಮ್ಯಾಮ್, ಹೌ ಆರ್ ಯು? ವೆಲ್ಕಮ್ ಟು ದ ಶೋ. ಇವರೆಲ್ಲ ಬಂದಾಯಿತು. ಇವ್ರ ಜೊತೆಗೆ ನಮ್ಮ ಜೊತೆಗಿರುವಂಥವ್ರು ನಮ್ಮ ಆತ್ಮೀಯರು, ತುಂಬ ಪ್ರೀತಿಯ, ತುಂಬ ಅಚ್ಚುಮೆಚ್ಚಿನ, ನೆಚ್ಚಿನ ಕಳೆದ ಸಂಚಿಕೆಯಲ್ಲೂ ಕೂಡ ಇದ್ರು, ಈ ಸಂಚಿಕೆಗೆ ಕೂಡ ನಮ್ಮ ಜೊತೆಗೆ ಸೇರಿದ್ದಾರೆ. ಪ್ಲೀಸ್ ವೆಲ್ಕಮ್ ದ ಹೋಲ್ ದೊಂಬರಾಟ ಟೀಮ್ ಔಟ್ ದೇರ್. ಸೊ ಅವರಿಗೆ ಜೋರಾದ ಚಪ್ಪಾಳೆ. ವೆಲ್ಕಮ್ ಟು ದ ಶೋ. ನಮ್ಮ ಸೆಕೆಂಡ್ ಎಪಿಸೋಡಿಗೆ ಬಂದಿದ್ದೀರಾ. ಸೊ ದ ಫಸ್ಟ್ ಎಪಿಸೋಡ್ ನೋಡಿದ್ದೀರಾ, 3 ತಂಡಗಳು ಪರ್ಫಾರ್ಮ್ ಮಾಡಿತ್ತು. ಸೊ ಲೆಟ್ ಮೀ ಎಕ್ಸ್ಪ್ಲೇನ್ ಇದಕ್ಕಿಂತ ಮುಂಚೆ ಏನಾಗಿತ್ತು ಅಂತ. ಈ ಎಪಿಸೋಡ್ ಸ್ಟಾರ್ಟ್ ಆಗಬೇಕಾದ್ರೆ 6 ಟೀಮ್ಗಳನ್ನು ಸ್ಟೇಜ್ ಮೇಲೆ ಕರೆದು ನಾವು ಅವರನ್ನು 2-2-2 ಮಾಡಿ ಈ 3 ಮೆಂಟರ್ಸ್ಗಳಿಗೆ ಕೂಡ ಕೊಟ್ಟಿದ್ವಿ. ಸೊ ಅದರಲ್ಲಿ 6 ಪರ್ಫಾರ್ಮೆನ್ಸ್ ಆಗಿದೆ. ಎಲ್ಲ ಮೆಂಟರ್ಸ್ನ 2 ಟೀಮ್ಗಳು ಆಲ್ರೆಡಿ ಪರ್ಫಾರ್ಮ್ ಮಾಡಿವೆ. ಆದರೆ ಇಫ್ ವಿ ರಿಮೆಂಬರ್, ಆಡಿಷನಲ್ಲಿ ನಮ್ಮ ಜೊತೆ ಸೇರಿರೋರು 17 ಟೀಮ್ಸ್. ಇನ್ನು ಉಳಿದ ಟೀಮ್ಗಳು ಇನ್ನೂ ಕೂಡ ಈ ವೇದಿಕೆ ಮೇಲೆ ಬಂದಿಲ್ಲ. ಸೊ ಇಫ್ ದೇ ಹ್ಯಾವ್ ಟು ಕಮ್, ಅವ್ರು ಬರಬೇಕು. ಅದಾದಮೇಲೆ ಟೀಮ್ ಒಬ್ಬೊಬ್ಬರು ಮೆಂಟರ್ಸ್ಗಳು ಕರಿಬೇಕು. ಆ್ಯಂಡ್ ಆಫ್ಟರ್ ದ್ಯಾಟ್ ದೇ ವಿಲ್ ಪರ್ಫಾರ್ಮ್. ಸೊ ರೆಡಿನಾ? ಲೆಟ್ಸ್ ವೆಲ್ಕಮ್ ದ 6 ಟೀಮ್ಸ್ ಟುಡೇ. ಆಲ್ ರೈಟ್. ಸೊ ಇವತ್ತು ವೇದಿಕೆ ಮೇಲೆ 6 ಹೊಸ ಟೀಮ್ಗಳು ಬರ್ತಾ ಇವೆ. ಲೈಕ್ ವಿ ಡಿಡ್ ಇನ್ ದ ಲಾಸ್ಟ್ ಎಪಿಸೋಡ್, ಇವ್ರು ಬರ್ತಾರೆ, ಬಂದು ಮೆಂಟರ್ಸ್ಗಳು ಸೆಲೆಕ್ಟ್ ಮಾಡ್ತಾರೆ. ಆ್ಯಂಡ್ ಆಫ್ಟರ್ ದ್ಯಾಟ್ ವಿ ವಿಲ್ ಕಮ್ ಟು ನೋ ಹೌ ವಿಲ್ ದೇ ಪರ್ಫಾರ್ಮ್. ಸೊ 6 ಟೀಮ್ಗಳು ಪ್ಲೀಸ್ ಕಮ್ ಆನ್ ಸ್ಟೇಜ್. ನಿಮಗೋಸ್ಕರ ಡೇರ್ ಟು ಡಾನ್ಸ್ ವೇದಿಕೆ ಕಾಯ್ತಾ ಇದೆ. ಪ್ಲೀಸ್ ವೆಲ್ಕಮ್ ದ ಆಲ್ 6 ಟೀಮ್ಸ್ ಫಾರ್ ದಿಸ್ ಎಪಿಸೋಡ್. ಹೆಮ್ಸ್ ಡೇ ಟು ಡಾನ್ಸ್ ಈ ಕಾರ್ಯಕ್ರಮದ ನೆಕ್ಸ್ಟ್ 6 ಪಾರ್ಟಿಸಿಪೆಂಟ್, 1 2 3 4 5 6 6 ಜನ ಕೂಡ ಸ್ಟೇಜ್ ಮೇಲೆ ಇದ್ದೀರಾ. ನಾವ್ ಇಟ್ಸ್ ಓನ್ಲಿ ದಟ್ ಪರ್ಟಿಕ್ಯುಲರ್ ಟೈಮ್ ವೆನ್ ಮೆಂಟರ್ಸ್ ವಿಲ್ ಸೆಲೆಕ್ಟ್ ದೇರ್ ಓನ್ ಟೀಮ್. ಸೊ ಹಾಗಾಗಿ ನಿಮ್ಮ ತಲೆಯಲ್ಲಿ ಆ ಮೆಂಟರ್ ನನಗೆ ಬೇಕು, ಈ ಮೆಂಟರ್ ನನಗೆ ಬೇಕು ಅಂತ ಇರುತ್ತೆ. ಹಾಗೆ ಮೆಂಟರ್ಗಳ ತಲೆಯಲ್ಲೂ ಕೂಡ ಈ ಟೀಮ್ ನನಗೆ ಬೇಕು, ಆ ಟೀಮ್ ನನಗೆ ಬೇಕು ಅಂತ ಇರುತ್ತೆ. ಬಟ್ ನಮ್ಮಲ್ಲಿ ಒಂದು ಲಕ್ ಅನ್ನೋ ಫ್ಯಾಕ್ಟರ್ ಇದೆ, ಡೆಸ್ಟಿನಿ ಅನ್ನೋ ಫ್ಯಾಕ್ಟರ್ ಕೂಡ ಇದೆ. ಸೊ ಮೆಂಟರ್ಸ್, ರಾಕ್ ಸ್ಟಾರ್ಸ್ ಏರಾಪೇರು, ಡಾಸ್ಲರ್ಸ್ ಏರಾಪೇರು, ಚಾಂಪಿಯನ್ಸ್ ಏರಾಪೇರು ಅಂತ ಇತ್ತೆ ತೂಪ್ನ ಟೈಮ್. ಸೊ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಸೋನಲ್ಸ್ ಡಾಸ್ಲರ್ಸ್. Okay, so Red Hawks is with me, Sonal's Dazzlers. Very good. Congratulations. Enna bari tunti nekundu maata apunu, don't worry. So rock stars Kishore, bari telikundu monedu. Yes, of course. Okay. Swingers, how excited are you? So much. Once jump ಮಾಡಿ. Very good. Are you sure? Chalo. Okay, so yes, Sonal is done, Kishore is done. Sanjay sir, irna champion here. All right, team in is Falcons. Irena, ಒಂದು ನಿಮಿಷ ಪತ್ಲೆ. Champion. Very good. So champions. So we have 3 teams select and ನನ್ನ 3 team ಬಾಕಿ ಉಂಡು. So Sonal, the next dazzler for your team. It is Advitya. All the way from Mumbai.
Okay, well, Sonal is done. Next is Kishore Rockstars here. Mine is freestylers. Freestylers, congratulations. One last team is remaining, so I'll open naga. RDC. All right, so Sanjay sir, RDC joining your Champions League. Raj Dance Creation. Let's create champions. All right. So your tagline is Nimma tagline, let's create dance. But he show only, let's create champions. Because you're in Sanjay sir's champions team. So all the 6 contestants, Nimma team prakara ನೀವು ಸ್ವಲ್ಪ shuffle ಆಗಿ ಇವಾಗ. So first there, Sanjay's champions, and then we'll have Sonal's dazzlers, and then we'll have Kishore's rockstars. All right, so sorted out. We have all the 6 teams and they have joined their mentors already. So I'm sure you all are equally excited. ನಿಮಗೆಲ್ಲರಿಗೂ ಕೂಡ ಇವರ ಪರ್ಫಾರ್ಮೆನ್ಸ್ ನೋಡೋದಕ್ಕೆ ಕಾತುರದಿಂದ ಕಾಯ್ತಾ ಇದ್ದೀರಾ ಅಂತ. ಸೊ ಲೇಡೀಸ್ ಫಸ್ಟ್ ಅಲ್ವಾ ಯಾವತ್ತೂ ಕೂಡ ನಮ್ಮ ಶೋ ಅಲ್ಲಿ. ಸೋನಲ್ ಫಸ್ಟ್ ಏರ್ ಪರ್ಫಾರ್ಮ್ ಮಲ್ತೊಂದಲ್ಲ ರೀರ್ಪಲ್ಲೆ. So it will be Red Hawks from Sonal's Dazzlers. ಎನ್ನ ಬರಿಟುಂತಿನ ಬಾರಿ ಲಕ್ಕ ಅಂದದ. Red Hawks will be performing first. So what do you All the have to best. tell about your team Red Hawks? They have performed really well last time and we are expecting a lot, and I think Kishore has also seen the video, right Kishore? Yeah. So all the best and we are going to rock. Yeah. Okay, so from Sonal's Dazzlers, we have got the first team. Ivattina episode na modala performance, that will be none other than Red Hawks. Jorada Chapare, and let's see the first performance from Red Hawks. Thank you. चिकनी चमेली देख चिकना कमीना देख चांदनी चिटर होके चीट किया तो सारे तारे बोले गिली गिली अखा तेरी बात ज्यादा बातें बुरी बात खाली में कटोरा लेकर आलू भात मूड़ी भात मेरे भी जो किसी ने रिपीट किया तो साला मैंने तेरे मुंह पे मारा मुक्का इस पे भूत कोई चढ़ा है ठहर ना जाने ना जिद पकड़ के खड़ा है कम वक्त जाने ना बदतमीज दिल माने ना बदतमीज दिल माने ना ये जो हाल है सवाल है कमाल है जाने ना बदतमीज दिल माने ना Why so serious? అమ్మాయి మనసులో అబ్బాయి దూరేసి కితకితలే పెట్టేస్తే ఏమైతాది మంచి బీట్ వస్తోంది పిచ్చ పాట వస్తోంది ఓయ్
to move faster. Well, what a performance! Sonal's does this the Red Hogs. Round of applause for all the performers. Thank you, sir. Thank you. Okay, so before we go towards our judges' comment, Akul Dada Panpiran Kiran Dumbu, Madam, you don't choose Lakaduntura, one Jirat Nimshi, Tanchidar. Ora Irna biceps to Japan. Bicep potton la batli nunji hakonditta illada mata bandu bayadar incha maatir kasrat malpoyindi. Very good, but it was completely a new performance. Illivargu bandiruvanta episode the first of its kind. You didn't use sound, but you used your own sound. All right, so now it's time. Yan etu bandala judges nagu marks korodu. So Kishore, what will you have to say about this performance? Red Hawks. Yes, sir. What a performance, guys. It's Thank nice. you. Very nice. Thank you. First of all, Niklina costumes. Like, you know, fluorescent and white. Superb tojo on stage. Exactly, Niklina how boiler suit panpere. Yeah? Bakka stomping with a bottle. Stomping. How Nikul without music use maltar. That's a creativity, first of all. Good job for that. Thank you, sir. Thank you. And freestyle hip hop maltar onchur little bit and little bit of crump and costumes total. Niklina whole performance was very good, and I must say that Niklik how onju prop undathu alpa stairs onchur nanala Niklik use maltudo light creativity itla ittan Niklina. It's okay, no problem, but overall I just loved it. Thank you, sir. Thanks a lot. Thanks. And next time I want something different. Sure, sir. Okay? Sure. God bless you and keep rocking. Thank you, sir. Thanks Thank a you, lot. Kishore. So, one comment. Innondu comment ಇದೆ. Sanjay sir, ನಮ್ಮ ಈ ರೆಡ್ ಹಾಕ್ಸ್ ಟೀಮ್ ಬಗ್ಗೆ ಏನು ಹೇಳ್ತೀರಾ? Red Hawks. Yes, sir. But you all are wearing orange. Anyways, no problem. Stomping was really good. Okay, it's called gumboot as well. They use the rubber long boots basically for this particular thing, so that you'll get more, the sound basically. Okay, the locking section, which in between you used one part, which I was not very happy, but good. Your freestyle hip hop, perfectly fine. Coordination was good. Energy was good, and attempting a new style. The stomping was a new style for y'all. I mean, even for us here in this, even on audition or any of the rounds, nobody did this form. For that, thank you, sir. Thank you. ಥ್ಯಾಂಕ್ ಯು ಸಂಜಯ್ ಸರ್. ಸೊ 2 ಕಮೆಂಟ್ಗಳಾಗಿದೆ. ಸೊ ಈಗ ಸದ್ಯಕ್ಕೆ ನಿಮ್ಮ ಟೀಮ್ನ ಮೆಂಟರ್ ಸೋನಲ್ಸ್ ಡ್ಯಾಸರ್ಸ್ ಆರ್ ಹಿಯರ್. ಸೊ ಸೋನಲ್ ದಾದ ಪನ್ಪರ್ ಮಕ್ಕಳ ಪರ್ಫಾರ್ಮೆನ್ಸ್ ಬಗ್ಗೆ ಮಸ್ತಿ ಎಡ್ಡೆತ್ತುಂಡು. And I think the main points are already being told by Kishore and Sanjay, and I'm proud to have them in my team, really. Thank All you, the ma'am. best, and next time, again, we need to give our best. For sure. Thank you. ಆಲ್ರೈಟ್, ಸೊ 3 ಮೆಂಟರ್ಸ್ಗಳು ಅವರ ಕಮೆಂಟ್ಗಳನ್ನು ಕೊಟ್ಟಿದ್ದಾರೆ. ಸೂಪರ್ ಗುರು, ಸ್ಟಾಂಪಿಂಗ್ ಆ್ಯಂಡ್ ಫ್ರೀ ಸ್ಟೈಲ್ ಆ್ಯಂಡ್ ಹಿಪ್ ಹಾಪ್ ಏನು ಚೆನ್ನಾಗಿದೆ. ಮಸ್ತ್ ಎಡ್ಡೆತ್ತಿಂದು. And I agree with the judges. It was very nice and your energy was very good. Thank you, ma'am. Thank you.
ಥ್ಯಾಂಕ್ ಯು ಸೋ ಮಚ್. ಸೊ ಹಾಗಾಗಿ ಈಗ ಸದ್ಯಕ್ಕೆ ನಮ್ಮ ಜೊತೆ ದೊಂಬರಾಟ ಟೀಮ್ ಕೂಡ ಇದೆ. ಅಮಿತ್ ದಾದಪನ್ ಪರಮಗಳ ಪರ್ಫಾರ್ಮೆನ್ಸ್ ಬಗ್ಗೆ ನಿಖಿಲ್ನ ಐಡಿ ಟೀಮ್ ದ ಪರವಾದ ಪರ್ಫಾರ್ಮೆನ್ಸ್ ಮತ್ತು ಶೋಕ್ ಆತಂದು ಎಂಕ್ ಆ್ಯಕ್ಚುಲಿ ಜಡ್ಜಸ್ ನಕ್ಲಾಕ ಎಂಜೊಂದು ಪಂಡ್ರೆ ಬರಪುಜಿ ಅವು ಸ್ಟೈಲ್ಸ್ ಪೂರ ಪುದರ್ ಹೆಂಗೆ ಬರ್ಪುಜಿ ಆಡ ಒಂಜಿ ಪಾತ್ರ ಪನ್ಪೆ ಎಗ್ಲೆ ಶೂಟಿಂಗ್ ತಪ್ಪಕ ಡ್ಯಾನ್ಸ್ ಮನ್ಪುರ ಅಟ್ಲೀಸ್ಟ್ 3 days ತೆತ್ತೋ ನಾ ಶೂಟಿಂಗ್ ಐಟ್ಲ ರಿಹರ್ಸಲ್ ಅವು ಪಂದು ಮಸ್ತ್ ಸಲ ಟೇಕ್ ಹಾಕೊಂಡು ಆಂಡ ಒಂಜಿ ಸ್ಟೇಜ್ ಕಂಟಿನ್ಯೂಸ್ ಆದ 4 minutes ಒಂಜೇ ನೆಟ್ ಡ್ಯಾನ್ಸ್ ಮನ್ಪುರ ರಿಯಲಿ ಗ್ರೇಟ್ ಹೆಂಗೆ ಮಸ್ತ್ ಖುಷಿ ಅನ್ನಿಕ್ಲೆ ಡ್ಯಾನ್ಸ್ ಅವು ಸಾಮಾನ್ಯವಾದ ಆಪುಜಿ ಎಡ್ಡೆ ಪ್ರಾಕ್ಟೀಸ್ ಮಾಡ್ತಾರೆ ರಿಯಲಿ ಖುಷಿ ಆ್ಯಂಡ್ ಥ್ಯಾಂಕ್ಸ್ ಹೆಂಗೆ ಇಂಜಿನ ಎಂಟರ್ಟೈನ್ಮೆಂಟ್ ಕೊರ್ನೆಕ್ ಮಸ್ತ್ ಥ್ಯಾಂಕ್ಸ್ ಭಾರಿ ಶೋಕ್ ಆಯ್ತು. ಥ್ಯಾಂಕ್ ಯು ಸೋ ಮಚ್ ರಂಜಿತ್ ಸರ್. ವೆಲ್ ಡೇ ಟು ಡಾನ್ಸ್ ಪಂಡ ಅಂಚೆನೆ ನಮ್ಮ ಮಾತಾ ಟೀಮ್ಸ್ ದ ಬಾರಿ ಸೂಪರ್ ಆದುಂಡು. ಸೊ ಒಂಜಿ ಟೀಮ್ ದ ಪರ್ಫಾರ್ಮೆನ್ಸ್ ಆಂಡ್ ನನ್ನ ದುಂಬುದ ಟೀಮ್ಗೆ ಪೋಡುಂದಾಂಡ. ಥ್ಯಾಂಕ್ ಯು ಸೋ ಮಚ್ ರೆಡ್ ಹಾಕ್ಸ್. ನಿಖಿಲ್ ಒಂಚೂರು ರೆಸ್ಟ್ ದೆತ್ತೊನಲಿ ಆ್ಯಂಡ್ ಲೆಟ್ಸ್ ಮೂವ್ ಟುವರ್ಡ್ಸ್ ದ ನೆಕ್ಸ್ಟ್ ಕಂಟೆಸ್ಟೆಂಟ್. ವೆಲ್ ದಿಸ್ ಈಸ್ ನಮ್ಮ ಟಿವಿ ಹಾಗೆ ಮೇಸ್ಟ್ರೋ ಪ್ರೊಡಕ್ಷನ್ಸ್ ಸಹಭಾಗಿತ್ವದಲ್ಲಿ ಮೂಡಿ ಬರ್ತಿರುವಂತಹ ಹೆಮ್ಸ್ ಡೇ ಟು ಡಾನ್ಸ್ ಪವರ್ಡ್ ಬೈ propipo.com, ಗಡಿ ಡಿಟರ್ಜೆಂಟ್, ಭೂಮಿ ವಿಲಾಸ್. Our co-sponsors are Aruna Masala, Sun Premium Sunflower Oil, Ace Developers and Promoters, Maestro Interiors, Merger and also JP Lights and Luminaries. So ಈ ಒಂದು ಕಾರ್ಯಕ್ರಮದಲ್ಲಿ ಈಗಾಗಲೇ ಒಂದು ಪರ್ಫಾರ್ಮೆನ್ಸ್ ನ ನೋಡಿದ್ದೀವಿ ಆ್ಯಂಡ್ ಆಸ್ ಯು ಆಲ್ ನೋ ಇನ್ನೂ ಪರ್ಫಾರ್ಮೆನ್ಸ್ಗಳು ಬಾಕಿ ಇದೆ. ಬಟ್ ನನ್ನ ಕೂಡ ಪರ್ಫಾರ್ಮೆನ್ಸ್ ಒಂದು ಸ್ಟೇಜ್ ಆಡು ಅಂಡ. ಬಿಫೋರ್ ದ್ಯಾಟ್ ವಿ ನೀಡ್ ಟು ಟೇಕ್ ಎ ಶಾರ್ಟ್ ಬ್ರೇಕ್, ವೆರಿ ಶಾರ್ಟ್. ರಪ್ಪ ಬರ್ಪ ನಿಖುಲ್ಲ ರಪ್ಪ ಬರ. ವೆಲ್ ವೆಲ್ಕಮ್ ಬ್ಯಾಕ್ ಟು ನಮ್ಮ ಟಿವಿ ಹಾಗೆ ಮೇಸ್ಟ್ರೋ ಪ್ರೊಡಕ್ಷನ್ ಸಹಭಾಗಿತ್ವದಲ್ಲಿ ಮೂಡಿ ಬರ್ತಿರುವಂತಹ ಹೆಮ್ಸ್ ಡೇ ಟು ಡಾನ್ಸ್ ಪವರ್ಡ್ ಬೈ propipo.com, ಭೂಮಿ ವಿಲಾಸ್ ಆ್ಯಂಡ್ ಗಡಿ ಡಿಟರ್ಜೆಂಟ್. ಸೊ ಈ ಕಾರ್ಯಕ್ರಮದಲ್ಲಿ ಈಗಾಗಲೇ 1 ಪರ್ಫಾರ್ಮೆನ್ಸ್ ಆಲ್ರೆಡಿ ಆಗಿದೆ. ಸೊ ನಾವು ಸೆಲೆಕ್ಟ್ ಮಾಡಿರೋದು 6 ಟೀಮ್ಸ್. ಸೊ 6 ಅಲ್ಲಿ ಒಂದಾದರೆ ಇನ್ನು ಉಳಿದಿರೋದು 5. ಸೊ ಒನ್ ಅಮಾಂಗ್ ದೋಸ್ 5 ವಿಲ್ ಬಿ ಫ್ರಮ್ ಸಂಜಯ್ಸ್ ಚಾಂಪಿಯನ್ಸ್. ಸೊ ನಿಮ್ಮ ಚಾಂಪಿಯನ್ಸ್ ಬರ್ತಾ ಇದ್ದಾರೆ. ಆರ್ ಯು ರೆಡಿ ಟು ಚಿಯರ್ ಫಾರ್ ಫಾಲ್ಕನ್ಸ್? All right, please welcome from Sanjay's Champions, Falcons dance team on stage with a huge round of applause. Welcome to Dance World. What you saw before is just the beginning. Let's try something else. Yeah. Ready? Now watch this. 2006 champions, that's what it is. Here we go again. Point. Good. Let's dance.
मेरा जूता है जापानी ये पगलू इंग्लिस्तानी पे लाल टच्ची रूसी फिर भी दी है हिंदुस्तानी मेरा जूता है जापानी ये पगलू इंग्लिस्तानी पे लाल टच्ची रूसी फिर भी दी है हिंदुस्तानी मेरा This is the way it should sound. Hold on tight, you know she's a little bit dangerous. Let's go! Down the step, keep hot, yeah! Party Right now, I'd like to introduce to you some friends of mine. Who's next? गर्म हवा दी उड़ी गुबारी फैमिली दे हाथ नियारी जुगनी दुगनी चमक चिंगारी बात कर दी है बात मार दी है बैठे का भी ना बैठे This is my final mission. I know you're gonna dig this. Nicely dance. Falcons team from Sanjay's Champions, Chota Champions, right? Yes. Are you all happy with your performance? Yes. Very happy with your performance? Yes. Your yes is only so loud. If I say, yay, scream, how loud it will be? Can you hear the scream? 3, 2, 1. Yes. Yaba, Chota Champions eat, Malla Champion Bobbe Panda, what good, like too much. Okay, let's see what the judges have to say. Ready for it? Kishore. Guys, Nikulu almost mixture like ಕೆಲವು ಫಾರ್ಮ್ಸ್ ಮಾಡ್ತಾರೆ. Yes. ಹೆಂಗೆ ಕನ್ಫ್ಯೂಸ್ ಆಗಿ ಪೂರ ಫಾರ್ಮ್ಸ್ ಇತ್ತು ನೆಟ್ಟು ಬಂದು ಬಟ್ ಅವು ತುಯರ ಲೈಕ್ ನೋ ಇಟ್ಸ್ ಅ ರಿಯಲ್ ಕಾಂಪಿಟೇಷನ್ ಗೈಸ್ ನಿಕ್ಲಿಗೆ ಕಾಂಪಿಟೇಷನ್ಗೆ ದಾದ ಬೋರ್ಡ್ ಅವೇ ಕೊಡ್ತಾರೆ ಯಾ ದಟ್ಸ್ ಗುಡ್ ಫಾರ್ ಯು ಗೈಸ್ ಆ್ಯಂಡ್ our round formation is the first one, the contemporary one. That was very nice. And Nikan whole concept that girl dance world entry apini dance world the pura styles in al kalpuna it bokal bakil partu you know just going out. That is very unique. Our dance world panpina very unique atna. Ink our concept mast istatan. Who is your choreographer, please? Call on stage now. Gautam sir, Swapna ma'am. Yes, Chota Champions in ee level mutta kandina choreographers Sapna and Gautam. Yes. Sapna and Gautam.
ಗುಡ್ ಜಾಬ್ ಗೈಸ್ ಸೀರಿಯಸ್ಲಿ ಡಾನ್ಸ್ ವರ್ಲ್ಡ್ ಬೈದನ್ ಬಟ್ ನಮಕ್ ಆತ್ ಬರ್ಚಿತ್ತು ದಾಯ್ಪಂಡ ನಿಕ್ಲೆ ಗೊತ್ತುಂಡು ದಾದ ಬೋರ್ಡ್ ಪಂದ್ಯ ಆತ್ ಪೂರ ನಮ್ಮಡ ಇತ್ತನ್ ಬಟ್ ಓವರ್ ಆಲ್ ಐ ಮಸ್ಟ್ ಸೇ ದ್ಯಾಟ್ ಯು ಗೈಸ್ ಆರ್ ಸೂಪರ್ ಕೊರಿಯೋಗ್ರಾಫರ್ ನಿಕ್ಲೆಗೆ ಎಂಚ ಕಿಡ್ಸನ್ ಯೂಸ್ ಮಲ್ಪೋಡು ಎಂಚ ಫಾರ್ಮೇಷನ್ಸ್ ಓವರ್ ಆಲ್ ಎಂಕ್ ಮಸ್ತ್ ಖುಷಿಯಾನ್ ಆ್ಯಂಡ್ ಐ ಆಮ್ ಎಕ್ಸ್ಪೆಕ್ಟಿಂಗ್ more. Yeah, sure. Okay, and kids, you guys are rock. Thank you so much. Thank you so much for showing us actually. Thank you. Thank you, Kishore Mama. Okay, Sonal, please. It was a power-packed performance, a complete entertainment, and the concept was very good. But I think somewhere in between, two of them missed a step. But I think they covered it up. It wasn't that visible, but still, it was an amazing one. Congratulations and all the best. Thank you, Mom. Thank you so much. Now the champion of champion himself, Sanjay sir. Falcons, tell me properly, are you all happy with the performance? Yes, sir. Good. You had a lot of elements. Let me tell you quickly. The contemporary which you started, the first formation, perfectly fine and very unique it was. After that, when you started the dancing, the dancers are not very trained in contemporary. So the extensions and the pointing out the feet and the toes pointing was not, not that clean. After that, you started with Lavani. From there you picked up. Okay? From there you went up. Too good. The Lavani energy was awesome. Then you came to Michael Jackson with the hip hop mix. Perfectly fine. There was a small here and there. Forget about it. After that, came back to freestyle again. Okay? Then you ended up with Bollywood. The Bollywood was awesome, but there are lot of small coordination lacking. I think so. Practice has to be done a little more. Other than that, choreography was perfect. Theme was really good. Good concept. Okay? Good music. Selection of the music. And the mixing is also really good. So the overall, the performance is pretty good. That initial part, the contemporary would have been little more better than you would have gotten out of 10. Maybe now you would have got 9.5 out of 10. Okay, but that's also counted. All right? Next time, we need it little more. All the best. Thank you so much, Super Guru. How was the kids' performance? It was very nice, but I think you should take all the points which the judges have given and work on it more. Okay? Very good. Thank you so much. In this episode, we have a star cast. Coastal Wood, the Pusa film, Dombarata Barondondu. The star cast Enkel Jote Guller. Okay. The team. Yes. Amit. Beautiful performance. Panda Niklu, Aram se Malak like Takkar Korali. Art beautiful Mandar Niklu. And those kids, I mean, they are Akal Mantonipun, they are really enjoying it. Art Tilton Mantoler, so much of energy. Beautiful. Very beautiful. Superb. Thank you so much. So, can I have one of you come front? Yes. You are all school children, is it? Matarla school popune? 8th class mutta, high school mutta na? High school mutta, 10th standard mutta. 10th standard mutta. Kil bari alochane maltadu costume set maldarata. Saturday school urdu batti boka ikkunj gold paint paadde canvas school boka wash maltadu wapas to school. Right? Matarla shoes white canvas ku paint kortar. Whose creativity was that? Sapna ma'am, she only can think all this innovative ideas, but keeping the jokes aside, very well performed. Thank you so much. All the best. Champions, Chota champions, please. Hems Dare to Dance competition. Nadita ide. It's time for a short break before we go and check who's the next one to rock and roll on this platform. Please take a short break.
ಚಿಕ್ಕ ಪುಟ್ಟ ಬ್ರೇಕ್ ನಂತರ ಮತ್ತೆ ಸ್ವಾಗತ ಹೆಮ್ಸ್ ಡೇರ್ ಟು ಡಾನ್ಸ್ ನಮ್ಮ ಟಿವಿ ಹಾಗೂ ಮೈಸ್ಟ್ರೋ ಪ್ರೊಡಕ್ಷನ್ನ ಜಂಟಿ ಆಶ್ರಯದಲ್ಲಿ ಮೂಡಿ ಬರುವಂತಹ ಬಿಗ್ಗೆಸ್ಟ್ ಗ್ರೂಪ್ ಡಾನ್ಸ್ ಕಾಂಪಿಟೇಷನ್ ಹೆಮ್ಸ್ ಡೇರ್ ಟು ಡಾನ್ಸ್ ಕಾರ್ಯಕ್ರಮದಲ್ಲಿ ನೆಕ್ಸ್ಟ್ ಬರ್ತಾ ಇದ್ದಾರೆ ಕಿಶೋರ್ನ ರಾಕ್ ಸ್ಟಾರ್ಸ್ ತಂಡದಿಂದ. ಯಾರು ಬರ್ತಾ ಇದ್ದಾರೆ ಕಿಶೋರ್? ರಾಕ್ ಸ್ಟಾರ್ ಥೀಮರ್ ದ ಸ್ವಿಂಗರ್ಸ್ ಸ್ವಿಂಗ್ ಮಲ್ಪರೆ ಬರೋದು. ಸ್ವಿಂಗರ್ಸ್ ಟು ಕಮ್ Yeah. ಸ್ವಿಂಗಿಂಗ್. ಓಕೆ So- ವೀಕ್ಷಕರೇ, ನೀವು ರೆಡಿ ಆಗಿ ಟು ಗೆಟ್ ಸ್ವಿಂಗಿಂಗ್ ವಿತ್ ದ ಸ್ವಿಂಗರ್ಸ್. Depression, desperation, death. This is a trap that many young people get caught in. Yet this tragedy starts so innocently when friends get together just for fun and then want to get high on drugs. Who can say no? Inexperience and insecurity often leads to wrong choices, and ultimately drug addiction becomes fatal. Don't be afraid to make the right choice. Don't be afraid and say no to drugs. नाच नाच सारी रात क्या पता मैं कल दूंगा. पीट पीट ढोल पीट हाथ पाँव मार ठेठ. ओ नाच नाच उंगलियों पे नाच नाच रात सारी मौत का हूँ मैं मदारी बाज डमरू सी कटारी. डम 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 नाच मौत का. रक्त चरित 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 डम 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 नाच मौत का. मेरा तो मरेगा मेरा तो मरेगा मेरा तो मरेगा. जाग जाग भाग भाग मेरा तो मरेगा मेरा तो मरेगा मेरा तो मरेगा. मौत के पीछे पे साथ मेरा तो मरेगा. डम 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 नाच मौत डम 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 नाच मौत डम डम डम. Well,
that was a fantastic performance. ಜೋರಾದ ಚಪ್ಪಾಳೆ ಫಾರ್ ಕಿಶೋರ್ಸ್ ರಾಕ್ ಸ್ಟಾರ್ಸ್ ತಂಡದ ಸ್ವಿಂಗರ್ಸ್ ಇವರಿಗೆ. ಥ್ಯಾಂಕ್ ಯು ಸರ್. ವೆಲ್, ಪ್ರತಿ ಮನೆಯಿಂದ ಒಂದು ಹುಡುಗ ಅಥವಾ ಹುಡುಗಿ ಹೊರಗಡೆ ಹೋಗ್ಬೇಕಂತಾದ್ರೆ ಅವರ ಭವಿಷ್ಯ ಚೆನ್ನಾಗಿರ್ಲಿ ಅಂತ ಆಶಿಸಿ ಆಶೀರ್ವಾದ ಮಾಡಿ ಮನೆಯಿಂದ ಹೆತ್ತವರನ್ನು ಹೊರಗಡೆ ಕಳಿಸ್ತಾರೆ. ಆ್ಯಂಡ್ ಅದರಲ್ಲಿ ಕೆಲವು ವಿದ್ಯಾರ್ಥಿಗಳು ಏನಾಗ್ತಾರೆ ಅಂತ ಹೇಳಿದ್ರೆ, ಹೊರಗಡೆ ಹೋದವರು ಭವಿಷ್ಯವ ಉಜ್ವಲ ಆಗೋದಿಲ್ಲ, ಬಟ್ ಕೆಲವೊಂದು ದುಶ್ಚಟಗಳಿಗೆ ಸಿಲುಕಿ ಅವರ ಭವಿಷ್ಯವನ್ನು ಅವರೇ ಹಾಳು ಮಾಡ್ತಾರೆ. ಅದರ ಜೊತೆಗೆ ಅವರ ತಂದೆ ತಾಯಿ ಅವ್ರ ಮೇಲೆ ಇಟ್ಟಿರೋ ಕನಸನ್ನು ಕೂಡ ಅವರು ಹಾಳು ಮಾಡ್ತಾರೆ. ಬಟ್ ನೀವಿವಾಗ ಮಾಡಿರೋ ಪರ್ಫಾರ್ಮೆನ್ಸ್ ಪ್ರತಿ ವಿದ್ಯಾರ್ಥಿಗೆ, ಪ್ರತಿ ತಂದೆ ತಾಯಿಗೂ ಕೂಡ, ವಿದ್ಯಾರ್ಥಿಗಳಿಗೆ ಒಂದು ನಿಮ್ಮನ್ನು ಮನೆಯಿಂದ ಹೊರಗಡೆ ಕಳಿಸುವಂಥದ್ದು ನಿಮ್ಮ ಭವಿಷ್ಯಕ್ಕೋಸ್ಕರ. ಅದನ್ನು ದಯವಿಟ್ಟು ಸದುಪಯೋಗ ಮಾಡಿಕೊಳ್ಳಿ. ಅದರ ಜೊತೆಗೆ ತಂದೆ ತಾಯಿಗಳು ಕೂಡ ಪ್ರತಿ ಸಲ ಅವರ ಮಗು ಅಥವಾ ಮಗಳು ಹೊರಗಡೆ ಹೋಗಬೇಕಾದ್ರೆ ಅವ್ರ ಮೇಲೆ ಕೂಡ ನಿಗಾ ವಹಿಸಿಕೊಂಡಿರಿ. ಅವರು ಯಾವುದೇ ದುಶ್ಚಟಕ್ಕೆ ಬಲಿಯಾಗದ ಹಾಗೆ ನೋಡ್ಕೊಳ್ಳಿ ಅನ್ನುವಂಥ ಒಂದು ಮೆಸೇಜ್ನ ಕೊಟ್ಟಿದ್ದೀರಾ. ನಮ್ಮ ಕರಾವಳಿ ಕರ್ನಾಟಕದಲ್ಲೂ ಕೂಡ ಇತ್ತೀಚೆಗೆ ಹಲವಾರು ಪ್ರಕರಣಗಳನ್ನು ನಾವು ನೋಡಿದ್ದೀವಿ. ಸೊ ಇದೆಲ್ಲವನ್ನು ಕೂಡ ತಡೆಗಟ್ಟೋದಕ್ಕೆ ಕರ್ನಾಟಕ ನಂಬರ್ 1 ಪ್ಲೇಸಲ್ಲಿ ಉಂಟು ಡ್ರಗ್ ಅಡಿಕ್ಟೆಡ್ ಅಲ್ಲಿ. ಇದನ್ನು ನಾವು ಹೆಮ್ಮೆಯಿಂದ ಹೇಳ್ಕೊಳ್ಬಾರ್ದು. ಆ್ಯಕ್ಚುಲಿ ದಿಸ್ ಇಸ್ ಅ ವೆರಿ ಸ್ಯಾಡ್ ಥಿಂಗ್, ಬಟ್ ಐ ಆಮ್ ಶೋರ್ ಈ ಪರ್ಫಾರ್ಮೆನ್ಸ್ ನ್ಯೂಸ್ ಪೇಪರ್ ಅಲ್ಲಿ ಬರ್ತಿರ್ತದೆ. ನಿಮ್ಮ ಥರ ಇರುವಂಥ ಹಲವಾರು ತಂಡಗಳು ಇದರ ವಿರುದ್ಧ ಒಂದು ಹೋರಾಟ ಮಾಡ್ತಾ ಇದೆ. ನಿಮ್ಮ ಮೆಸೇಜ್, ಈ ಒಂದು ದುಶ್ಚಟಗಳಿಗೆ ಬಲಿಯಾಗ್ಬಿಡಿ ಅನ್ನೋ ಮೆಸೇಜ್ ಕರಾವಳಿ ಕರ್ನಾಟಕದ ಪ್ರತಿಯೊಂದು ಮನೆಗೂ ಕೂಡ ತಲುಪಿದೆ. ಆದರೆ ನಿಮ್ಮ ಪರ್ಫಾರ್ಮೆನ್ಸ್ ನಮ್ಮ ಜಡ್ಜಸ್ಗೆ ಹೇಗೆ ಅನಿಸಿದೆ, ಅವರ ಮನಸ್ಸು ಮುಟ್ಟಿದೆ ಅಂತ ಈಗ ಸದ್ಯಕ್ಕೆ ತಿಳ್ಕೋಬೇಕು. ಸೊ ಸಂಜಯ್ ಸರ್, ಈ ಸ್ವಿಂಗರ್ಸ್ ಡಾನ್ಸಸ್ ಬಗ್ಗೆ ಏನು ಹೇಳ್ತೀರಾ? ಸ್ವಿಂಗರ್ಸ್ ಥೀಮ್ ಡ್ರಗ್ಸ್, ವೆರಿ ಗುಡ್ ಥೀಮ್. ಬಟ್ ಸ್ಮಾಲ್ ಕ್ಲಾರಿಫಿಕೇಶನ್, ನನ್ನ ಅನಿಸಿಕೆ ಪ್ರಕಾರ ನೀವು ಇದನ್ನು ಪಾಸಿಟಿವ್ ಎಂಡಿಂಗಲ್ಲಿ ಮಾಡಿದರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ. ಅಂದರೆ ಡ್ರಗ್ ಎಡಿಕ್ಟ್ ಆದರೂ ಮೇ ಬಿ ಒನ್ ಪಾಸಿಟಿವ್ ಎನರ್ಜಿ ಬಂದು ಫ್ರಮ್ ಸಮ್ವೇರ್, ಮತ್ತು ಅದು ನಿಮ್ಮನ್ನು ನೆಗೆಟಿವಿಂದ ತೆಗೆದು ಪಾಸಿಟಿವ್ ಮಾಡಿ ಯು ಕುಡ್ ಹ್ಯಾವ್ ಲಿವ್ಡ್ ಯುವರ್ ಲೈಫ್ ವಿತ್ ಮೋರ್ ಪಾಸಿಟಿವ್ಲಿ, ಸಮಥಿಂಗ್ ಲೈಕ್ ದ್ಯಾಟ್. ನೋ, ಇಟ್ಸ್ ನನ್ನ ಅನಿಸಿಕೆ ಅದು. ಬಟ್ ಥೀಮ್ ವಾಸ್ ರಿಯಲಿ ಗುಡ್. ಅಪಾರ್ಟ್ ಫ್ರಮ್ ದ್ಯಾಟ್, again the beginning contemporary part extensions were little bad, and toes were not pointed at any time. Rather, song selection was really good. Songs had high tempo, but the energy on the sequence was little lower than the song. And there are a couple of more things, which is one is back tumble was little bad, and the back side roll also, when you do it, the legs should be stretched, the knee should be locked, feet should be pointed completely. Okay, only then the clean side roll you will get. Okay, there are also small problem. Apart from that, too good. ಸಂಜಯ್ ಸರ್, ಇರ್ನ ಕಾರು ಉಂಟು ಸರ್, ಅದು ಇರ್ನ ರೆಡ್ ಕಾರ್ ಡ್ರೈವರ್ನಾಗ ಇಡೀ ಬಾಡಿ ಡಾಗಳು ಡಾನ್ಸ್ ಮಾಡ್ತಂದ್ರೆ ಐತ ಒಟ್ಟಿಗೆಲ್ಲ ಈರಿ ಆ ಒಂಜಿ ಪರ್ಫಾರ್ಮೆನ್ಸ್ ನಡುಟು 5 ಜನ ಇತ್ತನಲ್ಲ ಆಕಲ್ನ ಕಾರ್ದ ಬಿರೆಲ್ ಮುಟ್ಟ ಅಬ್ಸರ್ವ್ ಮಾಡಿ ಬರುತ್ತೆ. ವೆಲ್, ತುಂಬ ಚೆನ್ನಾಗಿ ನಿಮಗೆ ಎಲ್ಲ ಪಾಯಿಂಟ್ಗಳನ್ನು ಕೂಡ ನೀಟಾಗಿ ಕರೆಕ್ಟಾಗಿ ಹೇಳಿದ್ದಾರೆ. ಐ ಡೋಂಟ್ ಥಿಂಕ್ ಎನಿ ಜಡ್ಜ್ ವಿಲ್ ಡೂ ದ್ಯಾಟ್. ನಿಮ್ಮ ಮುಂದಿನ ಪರ್ಫಾರ್ಮೆನ್ಸ್ಗೆ ದಿಸ್ ಇಸ್ ಅ ವೆರಿ ಗುಡ್ ಟಿಪ್ ಆಸ್ ವೆಲ್. ವೆಲ್, ಥ್ಯಾಂಕ್ ಯು ಸಂಜಯ್ ಸರ್. ಆ್ಯಂಡ್ ಸೋನಲ್, ದಾದಪನ್ ಪರಿ ಪರ್ಫಾರ್ಮೆನ್ಸ್ ಬಗ್ಗೆ. The theme was very good. You'll use the stage completely. Great use of the floor actually. And as he said, positive ಮಾಡಬಹುದಿತ್ತು ನಿಮಗೆ. Y'all shouldn't have ended it in a negative way. Y'all could have done something so that it would have been empowerment. Okay, so I think that was one thing. Otherwise, it was very nice. All the best. Thank you, Sonal and Chine. Rockstar. Inna rockstars the ಬಗ್ಗೆ ದಾದ ಬಂಪರ. Yes, for me is the Akul enna rock stars hai. Sanjay sir boka Sonal Dadapura Pandir mind irti onle. Okay, but enk away Nikulu onji message courier away onji malla vishaya bakkonji vishaya dada panda enkul positive energy ga when turn out maltadoli malles next time nerdu better. You guys are amazing. Keep up the good work. Thank you. Thank you so much judges. Well, ನಮ್ಮ ಮೆಂಟರ್ಸ್ ನಿಮಗೆ ಅವರ ಟಿಪ್ಗಳನ್ನು ಹೇಳಿದ್ದಾರೆ ಆ್ಯಂಡ್ ನೀವು ಮಾರ್ಕ್ಸ್ಗಳು ಕೂಡ ಅವರು ಕೊಟ್ಟಿರ್ತಾರೆ. ಸೂಪರ್ ಗುರು, ಕ್ಯಾ ಬೋಲ್ತಿ ಆಪ್? Hello. Energy was good, but like Sanjay said, your legs were not pointing, and that is the most important thing in a dance, whether it is a classical or any other form. So please see to it.
Okay? ಓಕೆ ಅಂಚನೆ ಸೂಪರ್ ಗುರು ಮ್ಯಾಮ್ ಒಂಜಿ ವೇಳೆ ಇತ್ತೆ ಮೊಕ್ಲು ಮಾತ ಎಡ್ಡೆ ಜವನಿರ್ ನಂಗೆ ಒಂದು ಮೆಸೇಜ್ ಕೊಡ್ತಾರೆ ದವ್ ಗಿವನ್ ಅಸ್ ಅ ಮೆಸೇಜ್ ಇನ್ ಕೇಸ್ ಸಮ್ವನ್ ಹೂ ಇಸ್ ಇನ್ ಟು ಆಲ್ ದೀಸ್ ಬ್ಯಾಡ್ ಥಿಂಗ್ಸ್ ಪನ್ನಾಗ ವಾಟ್ ದೇ ಹ್ಯಾವ್ ಪೋರ್ಟ್ರೇಡ್ ಆಲ್ ದಿಸ್ ಡ್ರಗ್ಸ್ ಅಂಡ್ ಆಲ್ ದಟ್ ಅಕುಲ್ ಇರ್ನ ಕಾಯ್ಕೆ ತಿಕ್ಕಣದಾದ ಮಲ್ಪೋರ I will murder them. ಸೊ ಅಂಚಾದ್ರೆ ನನ್ನ ಇಡೀ ಕರಾವಳಿ ಕರ್ನಾಟಕದ ಏರು ಮಾತ ಉಲ್ಲರ ಇಂಚಿನ ಮಾತ ಬೇಲೆ ಮಲ್ಪರ ಪೋಯರಿಂದಾಂಡ ನಿಕ್ಲೇನು ಸೀದಾ ಒಂಜಿ ಟೆಂಪಡ್ ಪಾಡ್ದು ಯಾನ್ ಸೂಪರ್ ಗುರುನ ಕೈಟ್ ಕೊರ್ಪುಂಡು ಆರ ಈ ಕರೆಕ್ಟ್ ದಾದ ಮಾತ ಮಲ್ಪಡು ಪೂರ ಮಲ್ಪೇರು ವೆಲ್ ನಿಮಗೆ ನಮ್ಮ ಮೆಂಟರ್ಸ್ ಸೂಪರ್ ಗುರು ಎಲ್ಲ ಹೇಳಿದ್ದಾರೆ ಅದ್ರ ಜೊತೆಗೆ ಐ ಆಮ್ ಶೋರ್ ದೊಂಬರಾಟದಲ್ಲೂ ಕೂಡ ಒಳ್ಳೆ ಮೆಸೇಜ್ ಇದೆ ಸೊ ದೊಂಬರಾಟದ ತಂಡ ಕೂಡ ಇಲ್ಲಿದೆ ಅವ್ರಿಗೂ ಕೂಡ ಗೊತ್ತಿರ್ಬೋದು ಈಗಿನ ವಿದ್ಯಮಾನಗಳ ಬಗ್ಗೆ ಹಲವಾರು ವಿದ್ಯಾರ್ಥಿಗಳು ಬೇರೆ ಬೇರೆ ದುಶ್ಚಟಗಳಿಗೆ ಬಲಿಯಾಗುವಂಥದ್ದು ಇದಲ್ಲದೆ ಸುಮಾರು ಪ್ರಾಬ್ಲಮ್ಗಳಿದೆ ನಮ್ಮ ಸೊಸೈಟಿಯಲ್ಲಿ ಸೊ ಈ ಪರ್ಫಾರ್ಮೆನ್ಸ್ ಬಗ್ಗೆ ಏನು ಹೇಳ್ತೀರಾ? ಹಾಯ್ ಫಸ್ಟ್ ಆಫ್ ಆಲ್ ನಿಮ್ಮ ಕಾನ್ಸೆಪ್ಟ್ ಸೆಲೆಕ್ಷನ್ ತುಂಬ ಚೆನ್ನಾಗಿತ್ತು. ಸಾಂಗ್ ಸೆಲೆಕ್ಷನ್ ಆಲ್ಸೋ ವಾಸ್ ಗುಡ್ ಬಟ್ ದೆನ್ ಮಾಸ್ಟರ್ಸ್ ಹೇಳ್ದಾಗೆ ಆಲ್ ದೋಸ್ ಟ್ರಾನ್ಸಿಷನ್ಸ್ ಎಕ್ಸ್ಟೆನ್ಷನ್ಸ್ ಅದನ್ನು ಸ್ವಲ್ಪ ಗಮನ ತಗೊಳ್ಳಿ. ಅದರ್ ದನ್ ದ್ಯಾಟ್ ಯು ಗೈಸ್ ರಿಯಲಿ ಡಿಡ್ ಅ ಗುಡ್ ಜಾಬ್. ಗಾಡ್ ಬ್ಲೆಸ್. All right, thank you to our mentors, our guest and super guru. So ನಿಮ್ಮ performance ಈಗಾಗಲೇ ಮಾಡಾಗಿದೆ, so you will have to wait for your next performance where you take all these tips and come back with a better and a dazzling performance. Thank you so much. Thank you swingers. You all can go and rest now. Thank you. ವೆಲ್ ನೀವು ನೋಡ್ತಿದ್ದೀರಾ ನಮ್ಮ ಟಿವಿ ಹಾಗೆ ಮೆಸ್ಟೋ ಕಾರ್ಪೊರೇಷನ್ ಸಹಭಾಗಿತ್ವದಲ್ಲಿ ಮೂಡಿ ಬರ್ತಿರುವಂತಹ ಹೆಮ್ಸ್ ಡೇರ್ ಟು ಡಾನ್ಸ್ ಪವರ್ಡ್ ಬೈ propipo.com, Bhumi Villas and also Gadi Detergent. Yes, thanks to all our sponsors. ಅದೇ ರೀತಿಯಲ್ಲಿ ಸ್ಪಾನ್ಸರ್ಸ್ನ ಜೊತೆಗೆ Maestro Productions has been the main backbone with Namma TV having this Hymns Dare to Dance. I'm sure the whole team Maestro Productions ಅಲ್ಲಿ ಯಾರೆಲ್ಲ ಇದ್ದಾರೆ they're all working very hard. So if they have to work hard, there should be a man behind the show. They have a mentor as well. Yes. So let's call the mentor Mr. Ken Newt. So kindly come forward and give away the prestigious award of this show, that is today's Performer of the Day. Well, please welcome Mr. Kenyu Fernandez from Maestro Productions. So, ಇಡೀ ಒಂದು ಇವತ್ತಿನ ನಮ್ಮ ಕಾರ್ಯಕ್ರಮ ಆಗಿರಲಿ ಅಥವಾ ಇಡೀ ಡೇರ್ ಟು ಡಾನ್ಸ್ ಇಫ್ ಇಟ್ ಹ್ಯಾಸ್ ಟು ಬಿ ಸೋ ವೆಲ್ ಡನ್. ಸೊ ಅಲಾಂಗ್ ವಿತ್ ನಮ್ಮ ಟಿವಿ ಇವರು ಕೂಡ ಈಗ ಸದ್ಯಕ್ಕೆ ಈ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದಾರೆ. Maestro Productions ಜೊತೆಗೆ they have Maestro Interiors who is also one of our main sponsors and they also who does have our lovely interiors of office, house or anything, and holiday homes in Madikeri and Coorg. Bhumi Villas, who else? Mr. Kenyut is right here in front of us. Along with that we have propipo.com. If you don't want to go out and search for homes, you can sit at home. Karnataka hage Goada ati dodda online portal where you can buy, sell and rent your homes. So sir, all performer in one of package. the day. How do you do all this? Are dare to do. Secret. Dare to dance at the dare to do. Yes. Anything he will do it. So now you're going to give away the performer of the day. But I mean announce malpare ingla super guru announce malpodu. Madam ivattina performer of the day yaru? Red Hawks, the performer of the day for this episode. Jorada Chappale, and please welcome Red Hawks, if I'm not wrong, from Sonal's Dazzlers. Bari ಖುಷಿಯ ಒಂದು ನಿಂಗೆ ಬರಡ ಟೀಮ್ ಬರಡ ಖುಷಿ ಒಂದು ಪುನಃ ಸೋನಲ್ ಗೀರೆಗ್ದಾಯ ಖುಷಿ ಆಪುನ್ ನಮ್ಮನೆ ಅತ ಟೀಮ್ ಅಂದೆ. Congratulations Red Hawks, very well done. Congratulations whole team. And not to forget our main sponsors, Hymns Health Conscious Food Products. Sakanavatirdu onji beautiful, heavy, big gift hamper to the best performer of the day, and we have the man behind the show, Mr. Kenyu Fernandez, handing over the gift hamper to the leader of Red Hawks from Sonal's Dazzlers. Okay, so ಅವಕರ್ನಿ ಸೋನಲ್ ಇಗ್ಲೆ ಎನ್ನೊಟ್ಟಿಗೆನಾ ಸುಮಾರು ಸಮಯ ನಿಮಿಷ ಹೋದಕ್ಕೇನಂದೆ ಇದೆ ಓಕೆ ಸೋನಲ್ ಯಾನ್ ಬುಕ್ ಅವೇನು ಎಡಿಟ್ ಮಾಡ್ದೆ ಫೋಟೋಶಾಪ್ ಇನ್ನೊಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಕೊಡು ನಾನು. Well, congratulations Red Hawks, and thank you Kenyu sir for being such a lovely support of the show and also for coming on stage and handing over the Performer of the Day award. Thank you so much. Well, Performer of the Day ಕೊಡ್ತಾ ಇವಕ್ಕ ನನ್ನ ದಾದ ಗೊತ್ತು ಮಾತಾಡಲ್ಲ. Yes. And ಇರೇಗ್ ಪನೋಂದಿ ಪುನಃ ಪಂಡ ನೆಕ್ಸ್ಟ್ ಎಪಿಸೋಡ್ ಬರ್ನಾಗ ಈ ವೇಷ ದೆಪ್ಪೊಲಿ. Okay, so ಅಂಚಾದ ಇತ್ತಾಕಲ್ ಪೋಂದುಲ್ಲೆರಾ? Yes. Last episode ಇತ್ತಿರಿ. Right. ಈ episode ಇತ್ತಿರಿ. End ಮಲ್ಪನ ಟೈಮ್ ಬೈದಿನ. So let's have the star cast and crew from Dombarata. Please welcome the whole Dombarata TV on stage. Yes. Very energetic
new director of the Coastal Wood Tulu industry batinanchina onji hosa director Ranjit Suvarna, a very beautiful smiling Pooja Shetty, and of course my childhood hero and now the Coastal Wood hero Amit. Thank you so much for being here. It was our pleasure. ಹೆಂಗಿತ್ತು ಸದ್ಯಕ್ಕೆ ಅಮಿತ್ ನಮ್ಮ ಮಂಡ್ಯದ ದಾದ ಒಂದು ನಂಗೆ ಗೊತ್ತೊಂದು ನನ್ನ ಓ ಶೋಕ್ಲ ತತಿರ್ಲ ಸೌಜನ್ಯ ಓರ್ಚಿ ಗಡಿ 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 ಚೈಲ್ಡ್ಹುಡ್ ಪನ್ಪೇರು ಬಟ್ ಎನಿವೇಸ್ ವೆರಿ ಟ್ಯಾಲೆಂಟೆಡ್ ಗೈ ಸೊ ಆರ್ ಎಲ್ಲಿಯಡ್ ದಿಂಚಿ ಡಾನ್ಸ್ ಮಲ್ತಂದುಲ್ಲ Yes, he really wants to say something. ನಮ್ಮ ಯಾನ್ ಎಲ್ಲಿ ಎತ್ತೆ ಇಂಬೇರು ಮಲ್ಲ ಎತ್ತೀರಿ ಪಣ್ಣ ಯಾರು ಪ್ರೂವ್ ಮಲ್ಪುನಿ ಯಾನ್ ನಲ್ಲ ಎಲ್ಲಿ ಎತ್ತೆ ಯಾರು ಅಪ್ಪಗನೇ ಮಲ್ಲ ಓಕೆ ಸರಿ ಇಟ್ಸ್ ಓಕೆ ಅಮಿತ್ ನಲ್ಲ ಹೆಂಗೆ ವಿ ವಿಲ್ ಕ್ಯಾರಿ ಫಾರ್ವರ್ಡ್ ವಿತ್ ದಿಸ್ ಸೊ ಅವು ಏ ಪಂದಂಗ ನೆನಪಾಯ್ತು ಯಾರು ಎಲ್ಲಿ ಎತ್ತು ಧ್ಯಾನ್ ಮಲ್ಲ ಐತಿ ಬಟ್ ಇಟ್ಸ್ ಓಕೆ ಪ್ಲೀಸ್ ಎನಿವೇಸ್ ಅಮಿತ್ ಇಟ್ ವಾಸ್ ಅ ಪ್ಲೆಜರ್ ಹ್ಯಾವಿಂಗ್ ಯು ಮೆನ್ಷನ್ ಅಂಡ್ ಡೇರ್ ಟು ಡಾನ್ಸ್ ಈ ವೇದಿಕೆ ಮೇಸರ್ ಪ್ರೊಡಕ್ಷನ್ಸ್ ಆ್ಯಂಡ್ ನಮ್ಮ ಟಿವಿ ಥ್ರೂ ವಿ ಹ್ಯಾವ್ ಅ ಬಿಗ್ಗೆಸ್ಟ್ ಡಾನ್ಸಿಂಗ್ ಕಾಂಪಿಟಿಷನ್ ದ ಸ್ಟೇಜ್ and you being here in Chavandan. First of all, Dare to Dance the program the organizers or whole crew and team encle mulpa guest adlettu onji paatare chance korneke onji promotion korneke thank you very much. Nama Tulu film support man play bolepale, so that is what you are doing. So August the film release avundu inchene support korle viewers tule ashirada korle. ಥ್ಯಾಂಕ್ ಯು ಅಂಚನೆ ರಂಜಿತ್ ಸರ್ ಈ ರೆಕಾರ್ಡ್ ಒಂಜಿ ಪಾತ್ರ ಪಂಡ ಫಿಲ್ಮ್ ಪೂರ ಡಾನ್ಸ್ ಮಲ್ಪನಾಗ ಮೂಜಿ ನಾಲ್ ಟೇಕ್ ಅವೇನು ತೂದ್ ಬಚ್ಚದುಪ್ಪುಂಡು ಸೊ ನಮ್ಮ ಹೀರೋ ಆ್ಯಂಡ್ ಹೀರೋಯಿನ್ ಡಾನ್ಸ್ ಮಲ್ಪನಾಗ ಹೀರೋಗೆ ಸತ್ಯ ಮಂಡಿ ಎಂಚಿನ ಬೈದನ್ನು ಅಂಚನೆ ಇತ್ತಪ್ಪ ನೋಡಿರು ಬೆರಿವೇನೆ ಹೆಂಗತ್ತೆ ಆ್ಯಕ್ಚುಲಿ ಅವಳು ಒನ್ನ ಹೀರೋಯಿನ್ 3 ಜನ ಉಳ್ಳೇರಂಗಿಲ್ಲ ಮೂವಿಡ್ ಆ್ಯಕ್ಚುಲಿ ಅರೇನು ಸಮಾನ ಅಳಿಪೇವ್ರು 2 ಜನ ಸೇರ್ದು 2 ಹೀರೋಯಿನ್ ಹಾಕೊಂಡು ಸೇರ್ದು ಆ್ಯಕ್ಚುಲಿ 6 ಎಂಡ ಬತ್ತು ಬರೀಕ್ಲೆ ಎತ್ಕೊಂಡು ಇರ್ತಿರ್ದು ಆದರ್ ಅಂಜು ಸರ್ ಇಂಚ ಪೂರ ಡ್ಯಾನ್ಸ್ ಮಲ್ಪೊಂದುಲ್ಲೆ ರೆಂಡ ಅದು ಪಣ ಇತ್ತೇರು ಬಟ್ ಆ್ಯಕ್ಚುಲಿ ಬಾರಿ ಶೋಕ್ ಮಲ್ತು ಡ್ಯಾನ್ಸ್ ಮಲ್ದೇರು ಉಗ್ರಂ ಮುರಳಿ ಮಲ್ತಿನ ಮಂತಿನ ಸಾಂಗ್ಗೆ ಮೇರು ಬೊಕ್ಕರ ಕುಡ 2 ಜನ ಹೀರೋಯಿನ್ ಹಾಕ್ಲೇರು ಬಾರಿ ಶೋಕ್ ಮಲ್ದೇರು ನಿಕ್ಲೆಂದರು ಆಯ್ನಾಥ್ ಬೇಗ ಪಂಡ ಆಗಸ್ಟ್ ಡೇ ಇಂದು ತಿಂಗಳು ಬರೋಂದಿಲ್ಲ ನಿಖಿಲ್ ತೂಲೆ ಸಪೋರ್ಟ್ ಮಲ್ಪಲೆ ಇಂದೊಂಜಿ ಐ ಥಿಂಕ್ ಸೊ ತುಳುಟು ಸ್ಟಾರ್ ಕಾಸ್ಟ್ ಇಜ್ಜಂದೆ ಒಂಜಿ ಹೊಸ ಜವನೇರ್ ಅವಾರ್ಡ್ ಒಂಜಿ ಪ್ರತಿ ಒರಿಯೆಲ್ಲ ಬಾರಿ ಶೋಕ್ ಆ್ಯಕ್ಟಿಂಗ್ ಮಲ್ದಿನಂಜಿ ಒಂಜಿ ಸಿನಿಮಾ ನಿಖಿಲ್ ಮಾತಿರಲ್ಲ ತೂಲೆ ಸಪೋರ್ಟ್ ಮಲ್ಪಲೆ ಎಂಕ್ಲೇನೆ ಈ ವೇದಿಕೆ ಕಲ್ಪಿಸ್ಕೊರ್ನಕ್ಕೆ ನಿಖಿಲೆ ಮಸ್ತ್ ಥ್ಯಾಂಕ್ ಯು ವೆರಿ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಆರೊಂಜಿ ಪಾತ್ರ ಪಂಡರ್ ಆ್ಯಕ್ಚುಲಿ ಓವೇ ಸ್ಟಾರ್ ಕಾಸ್ಟ್ ಇಜ್ಜಂದಿನ ಫಿಲ್ಮ್ ಆ್ಯಕ್ಚುಲಿ ಈ ಫಿಲ್ಮ್ದ ಮುಖಾಂತರ ಐ ಥಿಂಕ್ ಸ್ಟಾರ್ಸ್ ವಿಲ್ ಬಿ ಬಾರ್ನ್ ವಿಲ್ ಹ್ಯಾವ್ ಲಾಟ್ ಆಫ್ ಸ್ಟಾರ್ಸ್ ಕ್ರಿಯೇಟೆಡ್ ಐದ ಒಟ್ಟಿಗೆ ವಿ ಹ್ಯಾವ್ 2 ಬಿಗ್ ಸ್ಟಾರ್ಸ್ ನಿಖಿಲ್ನ ಸಿಂಗಿಂಗ್ಸ್ ನಿಖಿಲ ಸಾಂಗ್ ಸಿಡೀಸ್ ಇಡ್ ಆಲ್ರೆಡಿ ವಿ ನೋ ಉಗ್ರಂದ ಮುರಳಿ ಪಂತೆರು ಉಪೇಂದ್ರ ಸರ್ಲ ಒಂಜಿ ಸಾಂಗ್ ಪಂತೆರು ಸೊ ಅರವಿಂದ್ ಬೋಳರ್ಲ ಈ ಫಿಲ್ಮ್ ಡೊಲ್ಲರ್ ಸೊ ನಥಿಂಗ್ ಬಿಗರ್ ದ್ಯಾನ್ ದಿಸ್ ಒನ್ ಸೊ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಆ ರೆಕಾರ್ಡ್ ದಿಂಚಿ ಪಾತ್ರ ಒಂದಿಜ್ಜರು ಹೆಂಗೆ ಪೊಣ್ಣುಲ್ ಪಾತ್ರ ಜನ ಬಾರಿ ಬೇಜಾರಪ್ಪ ಸೊ ಅಂಚಾದ ಪಲ್ಲೆ ನಂಗೆಲ್ಲ ಕಾರ್ಯಕ್ರಮದ ಬಗ್ಗೆ ಹೆಂಗೆಲ್ಲ ಜಡ್ಜಸ್ ಅಕ್ಲು ಪೂರ ಬಿಡ್ಲೆ ಎನ್ನ ಬಗ್ಗೆ ದಾದ ಅನ್ಪರ್ ಪಲ್ಲೆ ಮಸ್ತ್ ಎಡ್ಡೆ ಹೋಸ್ಟ್ ಮಾತೊಂದಿಲ್ಲರು ಅಂಚನೆ ಬಾರಿ ಪೊರ್ಲೆಲ್ಲ ತೋಜೊಂದಿಲ್ಲರು ಓಕೆ ಬ್ರೇಕ್ ದುಂಬು ಅಡೆ ಬತ್ತೆ ಇರತ್ತೆ ಬ್ರೇಕ್ ದುಂಬು ಮಿತ್ತು ಬತ್ತಿತ್ತಿರತ್ತೆ ಒಂದು ಕಲ್ಪೈನ ಅಂತ ಪ್ಲೀಸ್ ಪೂಜಾ ಪನ್ ಫಸ್ಟ್ ಆಫ್ ಆಲ್ ಒಂದು ಪ್ಲಾಟ್ಫಾರ್ಮ್ ಒಂಜಿ ವೆರಿ ಗುಡ್ ಪ್ಲಾಟ್ಫಾರ್ಮ್ ಬಿಕಾಸ್ ನಮ್ಮ ಹಿಂದಿ ಚಾನೆಲ್ಸ್ ದಾವಡ್ ಕನ್ನಡ ಚಾನೆಲ್ಸ್ ದಾವಡ್ ನಮ್ಮ ಇಂಚಿನ ಒಂಜಿ ಪ್ರೋಗ್ರಾಮ್ ತೂಂದಿತ್ತ DID ಸ್ಟಾರ್ ಮೂಲ್ ಉಲ್ಲೇರಿ ಸೊ ಆರ್ ಮೂಲ್ ಜಡ್ಜ್ ಮಾತೊಂದುಲ್ಲೇರಿ ಅಂಚೆನೆ ವೆರಿ ಬ್ಯೂಟಿಫುಲ್ ಅದರ್ 2 ಜಡ್ಜಸ್ ಸೊ ಇಂಚಿನ ಪ್ಲಾಟ್ಫಾರ್ಮ್ ನಮ್ಮ ಕುಡ್ಲಡ್ ಒಂಜಿ ಮನ್ಪಾದ ಕೊರ್ನಿಕ್ ಇಟ್ಸ್ ರಿಯಲಿ ನೈಸ್ ಥ್ಯಾಂಕ್ಸ್ ಟು ನಮ್ಮ ಟಿವಿ ಫಾರ್ ಇನ್ವೈಟಿಂಗ್ ಇಂಕ್ಲೆನ್ ಮೂಲ್ ಇನ್ವೈಟ್ ಮಂತಿನೇಕ್ ಒಂಜಿ ಪ್ರಮೋಷನ್ ಮನ್ಪರೆ ಅವಕಾಶ ಮಂತ್ ಕೊರ್ನಿಕ್ ಥ್ಯಾಂಕ್ಸ್ ಅ ಬಿಗ್ ಥ್ಯಾಂಕ್ಸ್ ಆ್ಯಂಡ್ ದೊಂಬರಾಟ ಆಯ್ನತ್ತು ಬೇಗ ನಿಕಲ್ನೆದುರು ಬರೋದುಂಡು ಸೊ ದಯವಂತದ್ದು ಪೂರೆಲ್ಲ ಪೋದು ಫಿಲ್ಮ್ ತೂವೋಡು ಬಂದು ಕೇನೊಂದುಲ್ಲ ಥ್ಯಾಂಕ್ ಯು ವೆರಿ ಮಚ್ ಆ್ಯಂಡ್ ಐ ಆಮ್ ಶ್ಯೂರ್ ಎಂಕಲು ಇಡೀ ಟೀಮ್ ಪ್ರಾಮಿಸ್ ಮನ್ಪುವನಿಕ್ಲೆಗ್ ಒಂಜಿ ನಿಮಿಷಲ ಬೋರ್ ಆಪುಜಿ ಮಸ್ತ್ ಎಂಟರ್ಟೈನಿಂಗ್ ಆದುಂಡು ಮಸ್ತ್ ಫಾಸ್ಟ್ ಪೋಪುಂಡು ಮೂವಿ ಅಂಚೆನ್ನಿಕಲು ತೆಲ್ತು ಬೂರೋರು ಐ ಆಮ್ ಶ್ಯೂರ್ ಪಕ್ಕ ಇಜನ ನಾಡೋ ಮತ್ತೆ ಇಂಕ ಹಾಕ್ಲೆ ಯಾನುಲ್ಲೆ ಥ್ಯಾಂಕ್ ಯು ವೆರಿ ಮಚ್ ಅದೇ ಸರ್ ಏರಿಲ್ಲ ನನ್ನ ಅರೆಗೆ ಹಾಕುನಂಚಿನ ಧೈರ್ಯ ಆಗ್ಲ ತೂಪುನಲ ಧೈರ್ಯ ಉಪ್ಪೆರ ಬಲ್ಲಿ ಕುಡ್ಲಾಡಿ ಅರಿಗಿಲ್ಲ ದಯಪನ್ನಾಗ ಆರಿರೇನ್ ಪುಗಾರ್ದೇರು ಆರ್ ಬಾರಿ ಎಡ್ಡೆ ಜನ ಬಾರಿ ಎಡ್ಡೆ ನರಮನಿ ಹೆಂಗೆ ಎಕಡ್ದು ಇಡೆ ಒಟ್ಟು ಗೊತ್ತಾಯ್ತು ಇತ್ತ ಗೊತ್ತಾಯ್ತು ಎತ್ತು ಬಾರಿ ಎಡ್ಡೆ ನರಮನಿ ಅಂತ ಥ್ಯಾಂಕ್ ಯು ಸೋ ಮಚ್ ಇಡೀ ಟೀಮ್ ಎಂಕ್ಲ ಶೋಕ್ ಬರ್ತಾರೆ ಐ ಆಮ್ ಶೋರ್ ಇಡೀ ಕರಾವಳಿ ಕರ್ನಾಟಕ ನಮ್ಮ ಟಿವಿ ತೂಕೊಂಡು ಸೊ ಈ ಪ್ರೋಗ್ರಾಮ್ ತೂಂದುಲ್ಲರ ಆ್ಯಂಡ್ ದೇರ್ ಎಂಜಾಯಿಂಗ್ ಇಟ್ ಆ್ಯಂಡ್
all those people will surely come to the theaters and watch Dombarata. And Nikulla promise maldare, and Nikulla ಆ ಪ್ರಾಮಿಸ್ ದೀವನವರಂದು ಎಂಕ್ಲೆ ಖಂಡಿತವಾದ ಗೊತ್ತುಂಟು. ಸೊ ಜೋರಾದ ಚಪ್ಪಾಳೆ ಫಾರ್ ದ ಹೋಲ್ ದೊಂಬರಾಟ ಟೀಮ್. ಸೊ ನಿಮ್ಮ ಚಿತ್ರ ಯಶಸ್ಸನ್ನು ಪಡೆಯಲಿ, 100 ದಿನಗಳು ಸಾಗಲಿ, ಹಾಗೆ ನೀವು ಇನ್ನಷ್ಟು ಹೊಸ ಕಲಾವಿದರಿಗೆ ಚಾನ್ಸನ್ನು ಕೊಡ್ತಾ ಇರಿ. ಥ್ಯಾಂಕ್ ಯು ಸರ್. Thank you so much. With this we end today's episode. ನಮ್ಮ ಟಿವಿ ಹಾಗೂ ಮೇಸು ಪ್ರೊಡಕ್ಷನ್ ಜಂಟಿ ಆಶ್ರಯದಲ್ಲಿ ಮೂಡಿ ಬರುವಂತ ಈ ಬಿಗ್ಗೆಸ್ಟ್ ಡಾನ್ಸ್ ಕಾಂಪಿಟಿಷನ್ ಹೆಮ್ಸ್ ಡೇ ಟು ಡಾನ್ಸ್ ಕಾರ್ಯಕ್ರಮವನ್ನು ಮುಗಿಸ್ತಾ ಇದೆ. ಬಟ್ ಮಚ್ ಮೋರ್ ಫನ್ ಅಂಡ್ ಗೌಜಿ ಗಮ್ಮತ್ ಇನ್ ದ ನೆಕ್ಸ್ಟ್ ಎಪಿಸೋಡ್. ಕೀಪ್ ವಾಚಿಂಗ್ ಹೆಮ್ಸ್ Dare to Dance. चाहे खुशियां हो या गम, चलो तुम ये बुला दे हम, खुल के है जीना अब धूमधाम से. चलो आओ नच के दिखा, नच नच के सबको हिला, बनना है एक पहचान, कर दे फैसला. Maestro Productions presents in association with Namma TV Hems Dare to Dance, powered by Nisargalaya Brahmi Oil, Gadi Detergent, Bhumi Villas, Propipo.com, co-sponsored by Maestro Interior, Ace Promoters and Developers, Marjal Soda, Aruna Masala, Mcar.com, Sun Premium Refined Sunflower Oil, associate sponsor Replica Hair Replacement Nanturu, Soumya Travels, JP Lights and Appliances, Master for Quality Baking, Event Partner RDC, Venue Partner Forum Mall, Costume Partner Off Limits, Web Partner NewsKarnataka.com.